ನಗರವನ್ನು ಹಸಿರೀಕರಣಗೊಳಿಸುವ ಪ್ರಯತ್ನವಾಗಿ ನಗರದಲ್ಲಿ ಮಿಯಾವಾಕೆ ನಗರ ಅರಣ್ಯ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸಲು 36ಕ್ಕೂ ಅಧಿಕ ಸರ್ಕಾರಿ ಜಾಗವನ್ನು ಗುರುತಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದರು. ಮಂಗಳೂರಿನ ಉರ್ವ ಬಳಿಯ ಪ್ರೆಸ್ ಕ್ಲಬ್ ಎದುರಿನ ಸರ್ಕಾರಿ ಜಾಗದಲ್ಲಿ ಕೆಐಒಸಿಎಲ್, ನೆಹರು ಯುವ ಕೇಂದ್ರ, ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಪರಿಸರವಾದಿ ಜೀತ್ ಮಿಲನ್ ರೋಚ್ ಅವರ ಸಹಕಾರದಲ್ಲಿ ನಗರ ಅರಣ್ಯ ನೆಡುತೋಪು ನಿರ್ಮಾಣ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿಯವರು ಚಾಲನೆ ನೀಡಿ ಮಾತನಾಡಿದರು. ಗುರುತಿಸಲಾಗಿರುವ ಜಾಗದಲ್ಲಿ ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳ ಸಹಕಾರದಲ್ಲಿ ನಗರ ಅರಣ್ಯ ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಮೊದಲ ಹೆಜ್ಜೆಯಾಗಿ ಕೆಐಒಸಿಎಲ್ ವತಿಯಿಂದ ಈ ನೆಡುತೋಪು ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಗಿಡಗಳನ್ನು ನೆಡುವುದು ಒಂದೆಡೆಯಾದರೆ ಅವುಗಳನ್ನು ಉಳಿಸಿ ಬೆಳೆಸಿ ಸಂರಕ್ಷಿಸುವುದು ಬಹುಮುಖ್ಯ ಜವಾಬ್ದಾರಿಯಾಗಿದೆ. ಅರಣ್ಯ ಆಗಿ ಆ ಗಿಡಗಳು ಪರಿವರ್ತನೆಯಾಗಬೇಕಾದರೆ ಸಾಕಷ್ಟು ಪೋಷಣೆ ಅಗತ್ಯ. ಇದು ಸವಾಲಿನ ಕಾರ್ಯವಾಗಿದ್ದು ಸಮುದಾಯದ ಪಾಲ್ಗೊಳ್ಳುವಿಕೆ ಅತಿ ಪ್ರಮುಖವಾಗಿದೆ. ಇದು ಕ್ರಾಂತಿಕಾರಿ ಬದಲಾವಣೆಯ ರೂಪದಲ್ಲಿ ಆಗಬೇಕಾಗಿದೆ ಎಂದು ಅವರು ಹೇಳಿದರು. ಕುದುರೆಮುಖ ಐರನ್ ಇಂಡಸ್ಟ್ರಿಯ CMD ಅವರಿಗೆ ಮತ್ತು ಅವರ ಟೀಮ್ನ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಗಿಡಗಳನ್ನು ನೆಡುವುದು ಒಂದು ಪಾಯಿಂಟು, ಅವುಗಳನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ಕೊಂಡು ಹೋಗುವಂಥದ್ದು ಮೇಜರ್ ರೆಸ್ಪಾನ್ಸಿಬಿಲಿಟಿ. ಗಿಡವನ್ನು ಯಾರು ಬೇಕಾದರೂ ನೆಡ್ಬೋದು, ಆದರೆ ಅದು ದೊಡ್ಡದಾಗಿ ಬೆಳೆದು ಒಂದು ಅರಣ್ಯ ಆಗಿ ಕನ್ವರ್ಟ್ ಆಗಬೇಕು ಅಂತೇಳಂದರೆ ಭಾಳಷ್ಟು ಜನ ಪೋಷಣೆ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಈ ಪಾಯಿಂಟ್ ಒಳಗಡೆ ಭಾಳ ವಲ್ನರೇಬಲ್ ಇರುತ್ತೆ. ಗಿಡಗಳನ್ನು ನಾಶ ಮಾಡೋದಕ್ಕೆ ಅದರದೇ ಆದಂಥ ಒಂದು ಮೈಂಡ್ಸೆಟ್ ಇರುವಂಥ ಪೀಪಲ್ಗಳು ಕಷ್ಟಪಡ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಂತೆ. ಅದನ್ನು ನಾವು ಎದುರಿಸಿ ನಾವು ಒಂದು ಅರಣ್ಯೀಕರಣ ಮಾಡಬೇಕು ಅಂದರೆ ಇಟ್ಸ್ ಅ ಚಾಲೆಂಜ್. ಅದಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಕಾರ್ಪೊರೇಷನ್ ಆಗಿರ್ಬೋದು, ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಒಂದು ಸಹಾಯ ಮಾಡಿದ ನಂತರ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅನ್ನೋದು ಇಲ್ಲದೇ ಇದ್ದರೆ ಭಾಳ ಕಷ್ಟ. ಹಾಗಾಗಿ ನಮ್ಮ ಇದು ಜೀತ್ ಅವರ ಮುಖಾಂತರ ನೆಹರು ಯುವ ಕೇಂದ್ರ ಭಾಳಷ್ಟು ಯುವಕರ ಮಂಡಳಿ ಇದರೊಳಗಡೆ ಏನು ಇದು ಮಾಡ್ತಾ ಇದೆ, ಅವರಿಗೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ನೆಹರು ಯುವ ಕೇಂದ್ರ ಮತ್ತು ಜೀತ್ ಅವರಿಗೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಒಂದು ರೆವಲ್ಯೂಷನ್ ಆಗಿ ಕನ್ವರ್ಟ್ ಆಗಬೇಕು. ನಮ್ಮಲ್ಲಿ ಭಾಳಷ್ಟು ಇದರಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅರಣ್ಯ ನಾಶ ಆಗ್ತಾನೆ ಇರುತ್ತೆ. ಇಂಥ ಪಾಯಿಂಟ್ ಒಳಗಡೆ ಎಲ್ಲೆಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅರಣ್ಯೀಕರಣ ಆಗಬೇಕು. ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಅವರು ಮಾತನಾಡಿ, ನಗರದಲ್ಲಿ ಕಾಂಕ್ರೀಟ್ ರಸ್ತೆ ಕಟ್ಟಡಗಳು ಹೆಚ್ಚಾಗಿರುವುದರಿಂದ ತಾಪಮಾನ ಏರಿಕೆಯಾಗಿದೆ ಎನ್ನಲಾಗುತ್ತಿದೆ. ಆದರೆ ಜಿಲ್ಲೆಯ ಮಳೆಯನ್ನ ತಡೆಯಬೇಕಿದ್ರೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಅಗತ್ಯ. ಆದ್ದರಿಂದ ಹೆಚ್ಚಾಗುವ ತಾಪಮಾನದ ಝಳವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇಂತಹ ಅರಣ್ಯಗಳು ಅಲ್ಲಲ್ಲಿ ಬೇಕು. ನಗರದಲ್ಲಿ ಸಾಧ್ಯವಾದಷ್ಟು ಹಸಿರ ಹೊದಿಕೆ ತರಲು ಪ್ರಯತ್ನಿಸಲಾಗುವುದೆಂದು ಹೇಳಿದರು. ಬೇರೆ ಬೇರೆ ರೀಸನ್ ಇಂದ ನಮಗೆ ಕಾಂಕ್ರೀಟ್ ಹಾಕುವುದು, ಈ ರೀತಿ ಹೀಟ್ ಜಾಸ್ತಿ ಹಾಕುವ ವಿಷಯಗಳನ್ನು ಮಾಡುವುದು ಅನ್ಅವಾಯ್ಡಬಲ್ ಆಗ್ತಾ ಇದೆ. ಮಂಗಳೂರು ಕ್ಲೈಮೇಟ್ ಮತ್ತು ಮೇಂಟೆನೆನ್ಸ್ ಈ ರೀತಿ ವಿಷಯಗಳಿಂದ ಅನ್ಅವಾಯ್ಡಬಲ್ ಆಗ್ತಾ ಇದೆ. ಅದನ್ನು ನಾವು ಈಗ ಸ್ಟಾಪ್ ಮಾಡೋದಕ್ಕೆ ಅಥವಾ ರಿವರ್ಸ್ ಮಾಡೋದಕ್ಕೆ ಆಗಲ್ಲ. ಬಟ್ ಅದಕ್ಕೆ ನಾವು ಈ ರೀತಿ ಪಾಸಿಟಿವ್ ಇಂಟರ್ವೆನ್ಷನ್ಸ್ ಅನ್ನು ಮಾಡಬಹುದಾಗುತ್ತೆ. ಆ ರೀತಿ ಪ್ಲಾಂಟೇಶನ್ಸ್ ಮಾಡೋದು ಅದರಲ್ಲಿ ಒಂದಾಗುತ್ತೆ. ಈ ರೀತಿ ನಾವು ಅರ್ಬನ್ ಫಾರೆಸ್ಟ್ ಅನ್ನು ಮಾಡಿ ಇಲ್ಲಿ ಜಾಗ ಸಿಗ್ತಾ ಇದೆ, ಒಂದು ಗ್ರೀನ್ ಕವರ್ ಕೊಡೋದ್ರ ಮುಖಾಂತರ ಒಂದು ಲಾಂಗ್ ಟರ್ಮ್ನಲ್ಲಿ ಸಿಟಿಗೆ ಆ ಬ್ಯಾಲೆನ್ಸ್ ಅನ್ನು ರಿಸ್ಟೋರ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬಹುದಾಗುತ್ತೆ. ಇದಕ್ಕೆ ಇವತ್ತು KOCL ಮಾಡಿರೋದು ಒಂದು ಒಳ್ಳೆಯ ವಿಷಯ. ನಂದು ರಿಕ್ವೆಸ್ಟ್ ಏನಂದರೆ ಬರುವ ದಿವಸಗಳಲ್ಲಿ ಇದೇ ರೀತಿ ಅವರು ಬೇರೆ ಕಡೆನೂ ಜಾಗವನ್ನು ಐಡೆಂಟಿಫೈ ಮಾಡಿಕೊಂಡು ಮುಂದೆ ಹೋಗಬೇಕು. ಸೊ ಇನ್ನು ಬೇರೆ ಇನಿಷಿಯೇಟಿವ್ಸ್ ಕಾರ್ಪೊರೇಷನ್ ಇಂದ ಮತ್ತು ಜಿಲ್ಲಾಡಳಿತ ಮುಂದಿನ ಬರುವ ದಿವಸಗಳಲ್ಲಿ ಮಾಡ್ತೀವಿ ಇನ್ನು ಹೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಕೆಐಒಸಿಎಲ್ ಅಧ್ಯಕ್ಷ ಹಾಗೂ ಆಡಳಿತ ನಿರ್ದೇಶಕ ಸ್ವಾಮಿನಾಥನ್ ಅವರು ಮಾತನಾಡಿ, ಈ ಹಿಂದೆ ಕುದುರೆಮುಖದಲ್ಲಿ ಅದಿರು ತೆಗೆದ ಜಾಗದಲ್ಲಿ 7 ಲಕ್ಷಕ್ಕೂ ಅಧಿಕ ಗಿಡಗಳನ್ನು ನಾಟಿ ಮಾಡಲಾಗಿತ್ತು. ಇದರಿಂದ ಈ ಪರಿಸರ ಮತ್ತೆ ಹಸುರಿನಿಂದ ಕಂಗೊಳಿಸುತ್ತಿದೆ. ಪರಿಸರದ ವಿಚಾರವಾಗಿ ಸಂಸ್ಥೆ ಮುಂದೆಯೂ ಇದೇ ರೀತಿಯ ಹೆಜ್ಜೆ ಇಡಲಿದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ಹೇಳಿದರು. and other people and other colleagues who have joined this program and making it successful. And greenery development is an important event because this is going to be a big event in the days to come. As Saul said, we are available for all the kind of help and whatever the Bangalore city requires, and KOCL side we are ready to do. And not only today and in the days to come also we will extend our all the help.
And once again, I thank you all of you for giving this opportunity for KIOCL, and we'll be with you. Thank you so much. ಈ ವೇಳೆ ಕೆಐಒಸಿಎಲ್ ಹಣಕಾಸು ನಿರ್ದೇಶಕ ಸ್ವಪನ್ ಕುಮಾರ್ ಗೋರೆ, ಉತ್ಪಾದನೆ ಮತ್ತು ಯೋಜನೆ ನಿರ್ದೇಶಕ ಕೆವಿ ಭಾಸ್ಕರ್ ರೆಡ್ಡಿ, ಉತ್ಪಾದನೆಯ ಮಹಾಪ್ರಬಂಧಕ ರಾಮಕೃಷ್ಣ ರಾವ್, ಕಾರ್ಪೊರೇಟರ್ಗಳಾದ ಸಂಧ್ಯಾ ಮೋಹನ್, ಗಣೇಶ್ ಕುಲಾಲ್, ನೆಹರು ಯುವ ಕೇಂದ್ರದ ಸಂಯೋಜಕ ರಘುವೀರ್ ಸೂಟರ್ಪೇಟೆ, ನಗರ ನೆಡುತೋಪು ರೂವಾರಿ ಜೀತ್ ಮಿಲನ್ ರೋಚ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಚೆ, ಹಿರಿಯ ಪ್ರಬಂಧಕ ಎಸ್ ಮುರುಗೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.